ಜಗತ್ತಿನ ಅತಿ ಉದ್ದದ ಉಗುರನ್ನು ಹೊಂದಿದ್ದ US ಮೂಲದ ಮಹಿಳೆ ಅಯನ್ನ 30 ವರ್ಷಗಳ ಬಳಿಕ ತಮ್ಮ ಉಗುರನ್ನು ಕತ್ತರಿಸಿದ್ದಾರೆ. ಇವರು 733 ಸೆಂಟಿಮೀಟರ್ ಉದ್ದದ ಉಗುರನ್ನು ಹೊಂದಿದ್ರು. 2018ರಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ರು. ಇವರು ಒಂದು ಬಾರಿ ಉಗುರಿನ ಅಲಂಕಾರಕ್ಕೆ 2 ಬಾಟಲಿ ನೇಲ್ ಪಾಲಿಶ್ ಬಳಸ್ತಾರೆ. ಜೊತೆಗೆ ದಿನದ 20 ಗಂಟೆ ಉಗುರನ್ನ ಅಲಂಕಾರ ಮಾಡಲು ಬಳಸ್ತಾರೆ. ಸದ್ಯ ಟೆಕ್ಸಾಸ್ನ ಡಾಕ್ಟರ್ ಅಲಿಸನ್ ರೀಡಿಂಗರ್ ಎಲೆಕ್ಟ್ರಿಕ್ ಉಪಕರಣವನ್ನು ಬಳಸಿ ಉಗುರನ್ನು ಕತ್ತರಿಸಿದ್ದಾರೆ. ಅಯಾನ ತನ್ನ ಉದ್ದನೆಯ ಉಗುರುಗಳಿಂದ ದಿನನಿತ್ಯದ ಕೆಲಸಗಳನ್ನು ಮಾಡಲು ತೊಂದರೆಯಾಗುತ್ತಿದೆ ಎಂದು ಉಗುರುಗಳನ್ನು ಕತ್ತರಿಸಿದ್ದು ತಾವು ಪ್ರೀತಿಯಿಂದ ಬೆಳೆಸಿದ ಉಗುರಿಗೆ ಭಾವನಾತ್ಮಕ ವಿದಾಯ ಹೇಳಿದ್ದಾರೆ.